ಮನರಂಜನಾ ಕ್ಷೇತ್ರದಲ್ಲಿಯೇ ವಿನೂತ್ನ ಪ್ರಯೋಗ ಲೀಗ್ ಮಾದರಿಯ ಕಾಮಿಡಿ ರಿಯಾಲಿಟಿ ಶೋ ಪರಿಚಯಿಸಿದಂತಹ ಕೀರ್ತಿ ವಿ4 ನ್ಯೂಸ್ಗೆ ಸಲ್ಲುತ್ತದೆ. ಇದರ 7ನೇ ಸುತ್ತಿನ ಸ್ಪರ್ಧೆ ಇದೀಗ ಕಾರ್ಕಳ ತಾಲೂಕಿನ ವಂಜಾರಕಟ್ಟೆ ಶಾಲೆಯಲ್ಲಿ ಡಿಸೆಂಬರ್ 17ರಂದು ನಡೆಯುತ್ತಿದೆ. ಐಪಿಎಲ್ ಕ್ರಿಕೆಟ್ ಮಾದರಿಯಲ್ಲಿಯೇ ಸಾಗುತ್ತಿರುವ ಸಿಪಿಎಲ್ ಕಾಮಿಡಿ ರಿಯಾಲಿಟಿ ಶೋ ಕಳೆದ 5 ತಿಂಗಳುಗಳಿಂದ ವಿ4 ನ್ಯೂಸ್ ವೀಕ್ಷಕರನ್ನ ರಂಜಿಸುತ್ತಿದೆ. ವಂಜಾರಕಟ್ಟೆಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಿಪಿಎಲ್ ಸ್ಪರ್ಧೆ ಲೀಗ್ ಹಂತದ ಕೊನೆಯ ಸ್ಪರ್ಧೆಯಾಗಿದೆ. ಈಗ ಇರುವ 8 ತಂಡಗಳಲ್ಲಿ ಹೆಚ್ಚು ಅಂಕ ಗಳಿಸಿದ 4 ತಂಡಗಳು ಮುಂದಿನ ದಿನಗಳಲ್ಲಿ ಫೈನಲ್ ಹಂತಕ್ಕಾಗಿ ಸೆಣಸಲಿವೆ. ವಿಕಾಸ್ ಕಾಲೇಜ್, ಹವಾನಾ ಐಲ್ಯಾಂಡ್ ಮತ್ತು ಅಪೂರ್ವ ಬಿಲ್ಡರ್ಸ್ ಸಹಯೋಗದಲ್ಲಿ ವಿ4 ನ್ಯೂಸ್ ಪ್ರಸ್ತುತಪಡಿಸುತ್ತಿರುವ ರಿಯಲ್ಮಿಕ್ಸ್ ಸಿಪಿಎಲ್ ರಿಯಾಲಿಟಿ ಶೋದ ವಂಜಾರಕಟ್ಟೆಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಲಿರುವ ಸ್ಪರ್ಧೆಯಲ್ಲಿ ತುಳು ಚಲನಚಿತ್ರರಂಗದ ಪ್ರಮುಖರು, ಸಾಂಸ್ಕೃತಿಕ ರಂಗದ ಪ್ರಮುಖರು ಭಾಗವಹಿಸಲಿದ್ದಾರೆ. ವಿ4 ನ್ಯೂಸ್ ರಿಯಲ್ಮಿಕ್ಸ್ ಕಾಮಿಡಿ ಪ್ರೀಮಿಯರ್ ಲೀಗ್ 6 ಸುತ್ತುಗಳ ಸ್ಪರ್ಧೆಯನ್ನ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ವಿವಿಧ ಸ್ಪರ್ಧೆಗಳಲ್ಲಿ ಪೂರೈಸಿದೆ. ಪ್ರೇಕ್ಷಕರನ್ನು ನಗೆಗಡಲಲ್ಲಿ ತೇಲಿಸುತ್ತಾ ಬಂದಿದೆ. ಇದರ ಮೊದಲ ಸ್ಪರ್ಧೆ ನೀರ್ಮಾರ್ಗದ ಕರಾವಳಿ ತಾಂತ್ರಿಕ ಕಾಲೇಜಿನಲ್ಲಿ ನಡೆದಿತ್ತು. 2ನೇ ಸುತ್ತಿನ ಸ್ಪರ್ಧೆ ಮುಲ್ಕಿ ಬಪ್ಪನಾಡು ದೇವಸ್ಥಾನದ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. 3ನೇ ಸುತ್ತಿನ ಸ್ಪರ್ಧೆಯು ಬಂಟ್ವಾಳದ ವಿಎನ್ಆರ್ ಗೋಲ್ಡ್ ಪ್ರಾಯೋಜಕತ್ವದಲ್ಲಿ ನಡೆದಿತ್ತು. ಅದೇ ರೀತಿ 4ನೇ ಸುತ್ತಿನ ಸ್ಪರ್ಧೆ ಸಹ್ಯಾದ್ರಿ ಕಾಲೇಜಿನ ಆವರಣದಲ್ಲಿ, 5ನೇ ಸುತ್ತಿನ ಸ್ಪರ್ಧೆ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಆಶ್ರಯದಲ್ಲಿ ಮೂಡಬಿದ್ರಿಯ ವಿದ್ಯಾಗಿರಿಯಲ್ಲಿ ಹಾಗೂ 6ನೇ ಸುತ್ತಿನ ಸ್ಪರ್ಧೆ ಉಡುಪಿಯ ಶ್ಯಾಮಿಲಿ ಸಭಾಂಗಣದಲ್ಲಿ ಆಯೋಜಿಸಿತ್ತು. ನವೆಂಬರ್ 4ರಂದು ನಡೆದ ಕಾರ್ಯಕ್ರಮದಲ್ಲಿ ತುಳುವರ ಮನೆ ಮಾತಾಗಿರುವ ಕಾಮಿಡಿ ಕಿಲಾಡಿಗಳು ಹೊಸ ಕಾನ್ಸೆಪ್ಟ್ಗಳನ್ನೇ ಪರಿಚಯಿಸಿದ್ದರು. ಹಲವು ಮಜಲುಗಳನ್ನು ದಾಟಿರುವ ಸಿಪಿಎಲ್ ಕಾಮಿಡಿ ರಿಯಾಲಿಟಿ ಶೋ ತಂಡ ಈಗ ಕಾರ್ಕಳ ತಾಲೂಕಿನ ವಂಜಾರಕಟ್ಟೆಗೆ ತಲುಪಿದೆ. ವಂಜಾರಕಟ್ಟೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಿಮ್ಮೆಲ್ಲರ ಮನಗೆಲ್ಲಲು ಸಿದ್ಧವಾಗಿದೆ. ಬನ್ನಿ, ನಗುವನ್ನು ಹಂಚೋಣ, ಹಸನ್ಮುಖಿಗಳಾಗೋಣ.